ಬಹುಶಃ ನಾವು ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆಯಿಂದ ನಾವೊಂದು ಬರುವ ವಾರ ಸೋಮವಾರದ ಇವತ್ತು 8 ತಾರೀಕು ಒಂದು ಸಣ್ಣ ಮಟ್ಟದೊಂದು ಪ್ರತಿಭಟನೆ ಇಟ್ಟಿದೆ ಮಿನಿ ವಿಧಾನಸೌಧದಲ್ಲಿ. ಬಹುಶಃ ನಿಮಗೆಲ್ಲ ಗೊತ್ತಿರುವುದು, ಪತ್ರಕರ್ತರಿಗೆಲ್ಲ ಗೊತ್ತಿದ್ದು ನಮಗೆ ತುಂಬಾ ಸಹಕಾರ ಆಗಿದೆ. ಏನಾಗಿದೆ ಅಂತ ಗೊತ್ತಿದ್ರೆ, ನಾವು ಇರ್ದೆಯಲ್ಲಿ ಒಂದು 13 ಮನೆಗಳಿಗೆ ನಾವು ಅಲ್ಲಿ ರಸ್ತೆ ಮಾಡಿದೆವು. ಅಲ್ಲಿ ಊರ್ಜಿತದಲ್ಲಿ ಇದ್ದ 3 ಫೀಟ್ ರಸ್ತೆಯನ್ನು ಅದನ್ನು ಬಂದ್ ಮಾಡಿದ್ದಾರೆ. ಆದರೆ ಇವರು ಅಲ್ಲಿ ನ್ಯಾಯಾಲಯದಿಂದ ಸ್ಟೇ ಉಂಟಂತೇಳಿ ಹೋಗಬಾರದು, ನಿಮ್ಮ ವೆಹಿಕಲ್ ಎಲ್ಲ ಹೋಗಬಾರದು ಅಂತೇಳಿ ಭಾರಿ ತೊಂದರೆ ಆಗ್ತಾ ಉಂಟು. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಇದೊಂದು ಭಾರಿ ಕುಲಂಕಿಸಿದ ವಿಷಯ. ಮೊನ್ನೆ ದಂಡಾಧಿಕಾರಿಯವರು ಅಂದ್ರೆ ತಹಸೀಲ್ದಾರ್ ಅವರ ನ್ಯಾಯಾಲಯದಿಂದ 14 ಜನರಿಗೆ ಟೋಟಲ್ ಏನ್ ಮಾಡಿದ್ರು, ಕ್ರಿಮಿನಲ್ ದಾಖಲೆ ಮಾಡಿದ್ದಾರೆ. ಸಿವಿಲ್ ಮ್ಯಾಟ್ರಿಗೆ ಯಾವುದೇ ಒಂದು ಇಲ್ಲದೆ ಕ್ರಿಮಿನಲ್ ದಾಖಲೆ ಮಾಡಿದ್ರೆ ಏನಂತ ಹೇಳಿ ಗೊತ್ತಿದೆ. ಈಗ ನಮಗೆ 46 ವರ್ಷದಿಂದ ನನಗೆ ಯಾವುದೇ ಒಂದು ಕ್ರಿಮಿನಲ್ ದಾಖಲೆ ಇಲ್ಲ. ಯಾವ ಇದರಿಂದ ಆಧಾರದಿಂದ ಮಾಡಿದರೆ ಅಂತ ಗೊತ್ತಿಲ್ಲ. ಮೊನ್ನೆ 8 ತಾರೀಕು ಇತ್ತು. ಅದು ಸಹ ಹೇಗೆ ಗೊತ್ತಂದ್ರೆ, ಬಡವರು 5 ಲಕ್ಷ ಬಾಂಡ್, ಒಂದು ಸರ್ಕಾರಿ ನೌಕರರ ಅವರ ಜಾಮೀನು, ಇಲ್ಲದಿದ್ದರೆ ಸಿಂಗಲ್ ಆರ್ಟಿಸ್ಟ್ ಇದ್ದವರ ಅವರದೊಂದು ಜಾಮೀನು. ಯಾರು ಮಾಡೋದು? 13 ಜನರಿಗೆ ಎಲ್ಲಿಂದ ಇವರು ದುಡ್ಡು ತಿನ್ನುವರು? ಈ ರೀತಿ ಒಂದು ಸರ್ಕಾರ ಮಾಡೋದಿದ್ದರೆ ಏನಂತೇಳಿ ನಮಗೆಂತೂ ಗೊತ್ತಾಗುತ್ತಿಲ್ಲ. ನಾನು ಡೈರೆಕ್ಟ್ ಆಗಿ ಅವರ ದಂಡಾಧಿಕಾರಿ ಹತ್ರ ಮಾತಾಡಿದ್ದೇನೆ. ಅವ್ರು ಹೇಳ್ತಾರೆ ಪೊಲೀಸ್ ಇಲಾಖೆಯನ್ನು ದೂರು ಮಾಡ್ತಾರೆ. ಏನಂತೇಳಿ ನಮಗೆ ಗೊತ್ತಿಲ್ಲ. ಅದು ನಮ್ಮ ಹತ್ರ ಕಾಪಿ ಇಂತಿದ್ದಾರೆ. 26 ತಾರೀಕಿಗೆ ನಾನು ಒಬ್ಬನೇ ಹಾಜರಾಗಿದ್ದೇನೆ. ಕೋರ್ಟ್ ಇತ್ತು. ಇನ್ನು ನೆಕ್ಸ್ಟ್ ತಿಂಗಳು 22ಕ್ಕೆ. ಅದಕ್ಕೆ ನಾವು ಹೇಳುದು, ಕೇಸ್ ವರ್ಕರ್ ಮತ್ತು ಈ ಕೇಸ್ ವರ್ಕರ್ಗೆ ಮತ್ತು ಈ ತಹಸೀಲ್ದಾರಿಗೆ ಲಂಚ ಕೊಟ್ರೆ ಆಗ್ತದೆ, ಏನಾದರೂ ಬರೀತಾರ ಅಂತೇಳಿ ನನಗೆ ಗೊತ್ತಿಲ್ಲ. ನನ್ನದು ಸಂಪೇಟೇಷನ್ ಒಂದು ದಾಖಲೆ, ನನ್ನ ಕ್ರಿಮಿನಲ್ ದಾಖಲೆ ಯಾವುದಿಲ್ಲ. ಸಿವಿಲ್ ಬೇಕಾದ್ರೆ ಉಂಟು, ಕೇಸ್ ಉಂಟು. ಕ್ರಿಮಿನಲ್ ಒಂದೇ ಒಂದು ಇದು ಕ್ರಿಮಿನಲ್ ದಾವೆ ಮಾಡಿದ್ದಾರೆ. ಅದು ಸಹ 5 ಲಕ್ಷ ರೂಪಾಯಿ ಕಟ್ಟಬೇಕಂತೆ. ಸರ್ಕಾರಿ ನೌಕರರು ಇದ್ದವರು ಜಾಮೀನು ಬೇಕಂತೆ. ಆದರೆ ಯಾವುದೇ ಒಂದು ಇಲ್ಲಿ ಅಹಿತಕರ ಘಟನೆ ಆಗದೆ ಒಂದು ಮಾತು ಶಬ್ದವನ್ನು ಕೇಳಲಿಲ್ಲ. ಬಹುಶಃ ನಾನೊಂದು ಹೇಳ್ತೇನೆ, ನಿಮಗೆ ಸಹ ಗೊತ್ತಿರ್ಲಿಕ್ಕೆ ಹೇಳ್ತೀರಿ. ಇರ್ತೆಯಲ್ಲಿ 96 ನಮ್ಮ ಹತ್ರ ಇದು ಯಾರ ಹತ್ರ ಇಲ್ಲ. 1996 ನನ್ನ ಹತ್ರ ಇಡೀ ಇರ್ದೆ ಗ್ರಾಮದ ಸ್ಕೆಚ್ ಉಂಟು. ಬೇಕಾದ್ರೆ ನಿಮ್ಮ ಹತ್ರ ತೋರ್ತೇನೆ. ಯಾರ ಹತ್ರ ಒಂದು ಇಲ್ಲಿ ಬೇಕಾದ್ರೆ ಮಾಪಕರ ಹತ್ರ ಇರ್ಲಿಕ್ಕಿಲ್ಲ. ನನ್ನ ಹತ್ರ ಉಂಟು. ನಾನು ಮಾಹಿತಿ ಎಲ್ಲಿಂದ ತೆಗಿತೇನೆ, ಎಲ್ಲ ತೆಗಿದ್ದೇನೆ. ಇದೆಲ್ಲ ಉಂಟು. ಅದರಲ್ಲಿ ಕಾಲುದಾರಿ ಅಂತೇಳಿ ಉಂಟು. ಇದು ನೋಡುವ ದೊಡ್ಡ ಇದರಲ್ಲಿ 1996 ಆಗ ಬಂಟ್ವಾಳ ತಾಲೂಕು ಇತ್ತು. ಇದು ಹೋಬಳಿ ಇತ್ತು. ಈಗ ಪುತ್ತೂರಿಗೆ ತಾಲೂಕು ಉಪ್ಪಿನಗಡ್ಡಿ ನಾಡಕಚೇರಿಗೆ ಉಂಟು, ಅದು ಹೋಬಳಿ ಅಂತ ಬರ್ತದೆ. ಇದು ಬಂಟ್ವಾಳ ತಾಲೂಕು ಇದ್ದದ್ದು. ಇರ್ದೆ ಎಲ್ಲ ಬರ್ತಿತ್ತು, ಬಂಟ್ವಾಳಕ್ಕೆ ಬರ್ತದೆ. ಇದು ಹೋಬಳಿ ಮಾತ್ರ ಪುತ್ತೂರು ಇದ್ದಾರೆ. ಆ ಟೈಮಿಗೆ ನೋಡಿ 96 ಇದನ್ನು ತಿರುಚಿದ್ದಾರೆ ಅಂದರೆ ಒಂದು ಪಂಚಾಯತಿನಲ್ಲಿ ಒಂದು ಯಾವುದೇ ಒಂದು ದಾಖಲೆ ಇಲ್ಲ. ಪಂಚಾಯತಿಯಲ್ಲಿ ಅಭಿವೃದ್ಧಿ ಬೇಕಾದ್ರೆ ಇವರ ಹತ್ರ ಬಂದು 13 ಮನೆಗೆ ಒಂದು ಮನೆಯನ್ನು 800-900 ರೂಪಾಯಿ ತೆರಿಗೆ ತೆಗೆಳ್ತಾರೆ. ನೀರಿನ ಬಿಲ್ಲಿಗೆ ಬರ್ತಾರೆ. ನೀರಿನ ಬಿಲ್ಲು ಒಂದು ತಿಂಗಳು ಆಗದಿದ್ರೆ ಮಾರ ತಿಂಗಳು ಬರ್ತಾರೆ. ಇದೊಂದು ದೊಡ್ಡ ಶೋಚನೀಯ ವಿಷಯ. ಪಾಪ ಬಡವರು ಏನು ಮಾಡ್ಬೇಕು ಇಲ್ಲಿ? ಮತ್ತೊಂದು ಹೇಳ್ತೇನೆ ನೋಡಿ, ಪಂಚಾಯತಿ ರಸ್ತೆಯನ್ನು ಮುಚ್ಚುವುದಂದರೆ ಇವರಿಗೆ ಏನು ಅಧಿಕಾರ ಉಂಟಂತ ನಾನು ಕೇಳ್ತಾ ಇರ್ತೇನೆ. ಪಂಚಾಯತಿ ರಸ್ತೆ ನೋಡಿ ಸರ್, ಇದು ಪಂಚಾಯತಿ ರಸ್ತೆ ಮುಂಚೆ ಇದ್ದದ್ದು, ಇದನ್ನು ಬಂದ್ ಮಾಡಿದ್ದಾರೆ. ಮತ್ತೆ ಇವರು ಯಾವ್ದು ಅದಕ್ಕೆ ಸ್ಟೇ ಉಂಟು ಅಂತಾಯ್ತು. ಕೋರ್ಟ್ ನ್ಯಾಯಾಲಯ ಸ್ಟೇ ಕೊಟ್ಟಿದೆ ಅಂತ. ಯಾವ ರೀತಿಯಲ್ಲಿ 13 ಮನೆಯವರು ಹೋಗ್ಬೇಕು? ಅವರ ಮೊನ್ನೆ ಇದು ರಸ್ತೆ ಮಾಡುವಾಗ ಏನಾಯ್ತು ಗೊತ್ತುಂಟ? ಅವರ ಇದಕ್ಕೆ ಏನು ಮಳೆಗಾಲದಲ್ಲಿ ಬಿದ್ದಿದೆ, ಹಂಚು ಎಲ್ಲ ಬಿದ್ದಿದೆ. ವಾಪಸ್ ಅವರಿಗೆ ಅವರಿಗೆ ಉಂಟಲ್ಲ ಮರ ಬಿದ್ದಿದೆ. 3 ಉಂಟು, 2 ಉಂಟಾ ನೋಡಿ. ಒಬ್ಬತ್ತು ದೊಡ್ಡ ಮರ ಒಂದು ಬಿದ್ದಿದೆ ಆ ಮನೆಗೆ. ಒಂದೇ ಅಜ್ಜಿ ಇರುವುದು, 85 ವರ್ಷ ಒಂದೇ ಅಜ್ಜಿ ಇರುವುದು. ಮಕ್ಕಳೆಲ್ಲ ಯಾರಿಲ್ಲ ನೋಡಿ. ಒಪ್ಪತ್ತು ಬಿದ್ದಿದೆ ಅಂದ್ರೆ 1-2 ವಾರ ಬಿಟ್ಟು ಒಪ್ಪತ್ತು ಬಿದ್ದಿದೆ. ಆಯ್ತಾ? ಇದೇ ನನ್ನ ಹತ್ರ ವಿಡಿಯೋ ಕಾಲ್ ಉಂಟು, ವಿಡಿಯೋ ರೆಕಾರ್ಡ್ ಉಂಟು. ಇದು RI ಬಂದದ್ದು ಆ ಸ್ಪಾಟಿಗೆ. ಅವರೆಲ್ಲೇ ನಿಂತಿರೋತಂಡ 6 ಫೀಟ್ ಇಟ್ಲಗಿಂದ ಬಿಡ್ತೇವೆ, 6 ಫೀಟ್ ಇಟ್ಲಗಿಂದ ಬಿಡ್ತೇವೆ ಅಂತೇಳಿ. 6 ಫೀಟ್ ಬಿಡ್ತೇನೆ ಅಂತೇಳಿ. ಆಯ್ತು, ನೀವು ಯಾರೋ ಗುಂಪು ಸೇರಬೇಡಿ, ನಿಮಗೆ ಮಾರನೇ ದಿವಸ ನಮಗೆ ಖಂಡಿತವಾದ ವಾಟರ್ ಕಾಪಿ ಇಟ್ಕೊಂಡು ಬರ್ತೇನೆ ಅಂತ. ಮತ್ತೆ ವಾಪಸ್ ಹೇಳಿದ್ರು 1 ವಾರ ಅಂತ ಹೇಳಿದ್ರು. ಎಷ್ಟು ತಿಂಗಳಾಯ್ತು ಸ್ವಾಮಿ? 2-3 ತಿಂಗಳಾಯ್ತು. ಏನು DC ಅವರಿಗೆ ಗೊತ್ತಿಲ್ಲ, AC ಅವರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಮೊನ್ನೆ ಪದೇ ನಾನು ಹೇಳ್ತಾ ಇದ್ದೇನೆ. ಮೊನ್ನೆ ನಾನು DC ಅವರಿಗೆ ಹೋಗಿ ವಾಪಸ್ ನಾವು ಕೊಟ್ಟಿದ್ದೇನೆ, ನನ್ನ ಮನವಿಯನ್ನು ಕೊಟ್ಟಿದ್ದೇನೆ. 4-8 ತಾರೀಕು ನಾನೊಂದು ಹೇಳ್ತೇನೆ, ಇವತ್ತು 4-8 ತಾರೀಕು ನಾವು ಪ್ರತಿಭಟನೆ ಮಾಡ್ತೇವೆ. ಪ್ರತಿಭಟನೆ ನಮ್ಮ 14 ಜನರದ್ದು ಕ್ರಿಮಿನಲ್ ಕೇಸು ತೆಗಿಬೇಕು. ತೆಗೆಯದಿದ್ದರೆ ಯಾವುದೇ ಒಂದು ದಂಡಾಧಿಕಾರಿ, ಯಾವುದೇ ನ್ಯಾಯಾಲಯ ಆದರೂ ನಾವು ಖಂಡಿತವಾಗಿ ಬಿಡುವುದಿಲ್ಲ. ಮತ್ತೊಂದು ಹೇಳ್ತೇನೆ,
ಒಂದು ಈ 8 ತಾರೀಕಿನಲ್ಲಿ ಎದ್ದರು ಇದು ತೆಗೆಯುವುದಿಲ್ಲ ಅಂತೇಳಿ ಆದೇಶ ಕೊಡದಿದ್ದರೆ ಮತ್ತೊಂದು 1 ತಿಂಗಳಲ್ಲಿ ನಾನು ಖಂಡಿತವಾಗಿ ವಿಧಾನಸೌಧಕ್ಕೆ ಮುತ್ತಿಗಾಗಿ ನಾನು ಬೀಗ ಜಡಿತೇನೆ ಖಂಡಿತವಾಗಿ. ಅದು ಎಷ್ಟೇ ಕಷ್ಟ ಆದರುವುದೊಂದಲ್ಲ, ನಾನು ಜೈಲಿಗೆ ಹೋದರುವುದಲ್ಲ. ಪದೇ ಪದೇ ಯಾಕೆ ಪತ್ರ ಕೊಟ್ಟರು ಟಿವಿ ಮಾಧ್ಯಮಕ್ಕೆ ನಾನು ಹೇಳ್ತಾ ಇದ್ದಾರೆ ಇವರ ಅಲಲನ್ನು ಏನು ಹೇಳ್ಬೇಕು ಅಂತೇಳಿ. ಅದು ಒಂದು ಏನು ಕಷ್ಟ ಅಂತ ಹೇಳುವುದು. ಯಾಕೆ ಇದು ಮಾಡ್ತಾರೆ? 2 ಕಾಲೋನಿಯವರಿಗೆ ಇದೇ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ನೋಡಿ. ಇನ್ನವರಿಗೊಂದು ಸಂಕದ ವಿಷಯ ಆಗ್ಬೇಕು, ಮೋರಿ ಆಗ್ಬೇಕು, ಅದು ಇಲ್ಲ. ಈಗ ಒಂದು ಪಂಚಾಯತ್ ಅವರು ಇಷ್ಟವರೆಗೆ ಬರಲಿಲ್ಲ, ಒಂದು VA ಅವರು ಬರಲಿಲ್ಲ. ಪಂಚಾಯತ್ ಅವರು ಇಷ್ಟವರೆಗೆ ಏನು ನಿದ್ದೆ ಬಿಟ್ಟಿದೆ ಅಂತ ಹೇಳುದು. ಇವರ ಗ್ರಾಮ ಸಭೆ ಆಗ್ತದೆ. ಯಾವ ಸಭೆ ಆಗುದು? ಗ್ರಾಮ ಸಭೆ ಆಗ್ತದೆ, ಎಲ್ಲ ಸಭೆ ಆಗ್ತದೆ. ಸಭೆ ಆಗೋಗಂತದ್ದು ತೆರಿಗೆ ಬಿಲ್ ಬಾಕಿ ಇದ್ರೆ ಮಾತ್ರ ಅವ್ರ ಮನೆಗೆ ಫೋನ್ ಬರ್ತದೆ, ಇಲ್ಲಾಂದ್ರೆ ಫೋನ್ ಬರುವುದಿಲ್ಲ. ಎಲ್ಲಿಂದ ಅಭಿವೃದ್ಧಿ ಮಾಡ್ತಾರೆ? ರಾಜಕೀಯವರು ಏನು ಗೊತ್ತಿಲ್ಲ ಅವರಿಗೆ. ರಾಜಕೀಯವರು ನಾನೊಂದು ಹೇಳ್ತಾ ಇದ್ದೇನೆ, ಇಲ್ಲಿ ಅಕ್ರಮ ಸಕ್ರಮ 94 ಇಲ್ಲಿ ನೋಡಿ ಆರ್ಯಪ್ಪ ಗ್ರಾಮದಲ್ಲಿ ಸಹ ಹೀಗೆ. ಆರ್ಯಪ್ಪ ಗ್ರಾಮದಲ್ಲಿ ನೋಡಿ ಎಷ್ಟು ಮನೆ ಉಂಟು. ಅಲ್ಲಿ ಅಧ್ಯಕ್ಷರುಗಳಿಗೆ 9 ಸೆಂಟ್ ಮುನ್ಸಿಪಾಲಿಟಿ ಒಳಗೆ ಬರ್ತದೆ. 94 CCಯಲ್ಲಿ 9 ಸೆಂಟ್ ಇದಾಗಿದೆ, ಅಕ್ರಮ ಸಕ್ರಮದಲ್ಲಿ ಕೊಟ್ಟಿದ್ದಾರೆ. ಇವರಿಗೆ 3 ಸೆಂಟ್ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದ ಒಂದು ಯಾವುದಂತಿಲ್ಲ ಆರ್ಯಪ್ಪ ಗ್ರಾಮದಲ್ಲಿ. ನಾವು ನೋಡಿ ನಾನೊಂದು ಹೇಳ್ತೇನೆ, ಒಂದು ಗಿರ್ದೆ ಗ್ರಾಮದ್ದು, ಮತ್ತೊಂದು ಬಲ್ನಾಡು ಗ್ರಾಮದ್ದು, ಮತ್ತೊಂದು ಆರ್ಯಪ್ಪ ಗ್ರಾಮದ್ದು, 3 ಗ್ರಾಮದವರು ಸೇರಿ ನಾವು ಜೊತೆಯಾಗಿ ನಾವು ಇಲ್ಲಿ ಯಾಕೆ ಅಂದ್ರೆ ಅವರ ಅಲಲನ್ನು ಏನಂತೇಳಿ ನಾವು ಅಧಿಕಾರಿಗಳು ಖಂಡಿತವಾಗಿ AC ಅವರು ಬರಬೇಕು, ತಹಸೀಲ್ದಾರ್ ಬರಬೇಕು, ಕಾರ್ಯನಿರ್ವಹಣಾಧಿಕಾರಿ ಬರಬೇಕು. ಅವರು ಬರದಿದ್ದವರೆಗೆ ನಾವು ಖಂಡಿತವಾಗಿ ನಾವು ಪ್ರತಿಭಟನೆ ಹಿಂದೆ ತೆಗೆಯುವುದಿಲ್ಲ. ಖಂಡಿತವಾಗಿ ಅದೊಂದು 10 ಜನ ಬರಲಿ, 50 ಜನ, 500 ಜನ, 1000 ಬರಲಿ, ನಮಗೆ ಗೊತ್ತಿಲ್ಲ. ನಮ್ಮ ಬಡವರದ್ದು ಏನಂತೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರೆಗೂ ನ್ಯಾಯ ಏನಿದೆ ಅಂತೇಳಿ ಕಾನೂನು ಅವರಿಗೊಂದು ಬೇರೆ, ಮತ್ತೊಬ್ಬರಿಗೆ ಬೇರೆ ಅಂತ ಹೇಳುದು. 94 CC ಸರ್, ನಾನೊಂದು ಹೇಳ್ತೇನೆ, ಮನೆ ಇಲ್ಲದವರಿಗೆ ಮುನ್ಸಿಪಾಲಿಟಿ ಒಳಗೆ 94 CC ಕೊಟ್ಟಿದ್ದಾರೆ. ಏಕೆ ಕೊಟ್ಟಿದ್ದಾರೆ ಅವರು? ಆಯ್ತು, ಇವರು ಆರ್ಯಪ್ಪ ಗ್ರಾಮ 94 CC ಬರ್ತದೆ ಅಂತ ಇತ್ತು. ಇವರಿಗೆ ಏನಾಗುತ್ತದೆ, ಅಕ್ರಮ ಸಕ್ರಮ ಕೊಟ್ಟಿದ್ದಾರೆ. 94 C ಒಂದು ಮನೆಯಲ್ಲಿ 4 ಜನರು ಇದ್ರೆ ಅದು ತಾಯಿಗಾದ್ರೆ ಮತ್ತೊಬ್ಬರಿಗೆ ಆಗುದಿಲ್ಲ. ಅವರು ಮದುವೆಗೆ ಮತ್ತೆ ಅದೇ ಮನೆಯಲ್ಲಿ ಇರ್ಬೇಕಾ? ಯಾವ ಇದು ರೂಲ್ಸ್ ಬೇರೆ, ಯಾವ ರೂಲ್ಸ್ ನೋಡಿ. ಯಾವುದಾದ್ರೂ ಒಂದು ಅಧಿಕಾರಿಗಳು ಏನಾದ್ರು ಎಚ್ಚೆತ್ತುಕೊಳ್ತಾರ? ಅದಕ್ಕೆ ಯಾವ ವಿಷಯದಲ್ಲಿ ನಾವು ಮಾತಾಡ್ಬೇಕು ಅಂತ ಹೇಳುದು. ಇವರ ಹೆಸರು ನೋಡಿ, ನೀವು ಒಂದು ಬೇಕಾದ್ರೆ ಒಂದು ನೋಡಿ ಸರ್, ಇರ್ತೆಯಲ್ಲಿ ಈ 1996 ವಿಷಯದ ಸ್ಕೆಚ್ ಎಲ್ಲಿ ಅದ್ರ ಉಂಟಂತ ನೋಡಿ. ನಾನು ಅದಕ್ಕೆ ಚಾಲೆಂಜ್ ಆಗ್ತೇನೆ, ಇವರ ಹತ್ರ ಇದು ಉಂಟಂತ ನೋಡಿ. ಎಲ್ಲ ಇರ್ತೆ ಗ್ರಾಮದೆಲ್ಲ ಕಂಪ್ಲೀಟ್ ನನ್ನ ಹತ್ರ ಉಂಟು. ಆದ್ರೆ ಪ್ರತಿಭಟನೆಯಲ್ಲಿ ಸರ್ ಒಂದು ಬೇಡಿಕೆ ನಮ್ದು, ಅಲ್ಲಿ ನೋಡಿ ಸಮಾಜ ಇಲಾಖೆಯವರು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಬಂದು ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ನಮಗೆ ರಸ್ತೆಗೆ ಒಂದು ಸರಿಯಾಗಿ ಕಚ್ಚಾ ರಸ್ತೆ ಮಾಡಬೇಕು. ಯಾಕೆ ಅಂದ್ರೆ ಅಲ್ಲಿದು ಯಾಕೆ ಗೊತ್ತಾ, ಒಂದು 2 ವೀಲರ್ ಹೋಗುದಿಲ್ಲ, ಹೊಂಡ ಬಿದ್ದಿದೆ ಮಳೆಗೆ. ಮತ್ತೆ ಒಂದು ಹೇಳ್ತೇನೆ, ಇಲ್ಲಿ ಕೊಂಕೆ ಅಜಕಲದಲ್ಲಿ ಅವರಿಗೆ ಗೊತ್ತ ಒಂದು ಸಂಕದ ವ್ಯವಸ್ಥೆ ಆಗ್ಬೇಕು. ಇಲ್ಲದ್ರೆ ಖಂಡಿತವಾಗಿ ಅವರು ಕಷ್ಟ ಬರ್ತದೆ. ಮತ್ತೆ ಆರ್ಯಪ್ಪ ಗ್ರಾಮದಲ್ಲಿ 94 CC ಆಗ್ಬೇಕು, ಅಕ್ರಮ ಸಕ್ರಮ ಸಹ ಆಗ್ಬೇಕು. ಇವರು ಎಷ್ಟೋ ವರ್ಷ ನಾವು MLA ಹೋಗಿದ್ದಾರೆ, ಏನಂತೇಳಿ ನಮಗೆ ಗೊತ್ತಿಲ್ಲ. ಅದು ನಾನು ರಾಜಕೀಯದಲ್ಲಿ ಮಾತಾಡೋದಿಲ್ಲ. ಆದ್ರೂ ಬಡವರಿಗೊಂದು ಕಾನೂನು, ದೊಡ್ಡವರಿಗೊಂದು ಕಾನೂನು. ಇದೇ ಒಂದು 2023ರಲ್ಲಿ ನಾಯರ್ ಕೇರಳದವರಿಗೆ ಒಂದು 2 ಎಕರೆ ಚಿಲ್ಲರೆ ಮಾಡಿದ್ದಾರೆ. ಎಲ್ಲಿ? ಸಂಟೇರಲ್ಲಿ. 2016ರಿಂದ ಕಾನೂನು ಹೇಗೆ ಬಂದಿದೆ ಗೊತ್ತುಂಟ? ಇದು ನಗರ ಸಿಟಿ ಒಳಗೆ ಯಾವುದೇ ಒಂದು 2016ರಿಂದ ಯಾವುದೇ ಅಕ್ರಮ ಸಕ್ರಮ ಮಾಡಬಾರದು ಅಂತೇಳಿ ಎಲ್ಲಿಂದ ಮಾಡಿದ್ದಾರೆ ಸರ್? 2016ರಲ್ಲಿ ಈಗ ಅದೇ ವ್ಯಕ್ತಿ ಆದ ವ್ಯಕ್ತಿ 3 ಲಕ್ಷಕ್ಕೆ ಸಂಚಿಕೆ ಕೊಡ್ತಾ ಇದ್ದಾರೆ. ಸಂಟಿಯರಲ್ಲಿ ಪಾಪ್ಯುಲರ್ ಬ್ಯಾಂಕ್ ಹಿಂದೆಗಡೆ ಒಂದು ಬಡವರಿಗೆ ಬೇಕಾದ್ರೆ ಒಂದು 3 ಸೆಂಟ್ ಜಾಗ ಕೊಡಿ ಅಂತ ಹೇಳಿದ್ರೆ ಇಲ್ಲಪ್ಪ ಜಾಗ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಎಲ್ಲಿಯಾದರೂ ಇಲ್ಲಿ ಕರ್ನಾಟಕದವರು, ನೀನು ಬಿಜಾಪುರದವರು, ನಿನಗೆ ಆಗುದಿಲ್ಲ, 30 ವರ್ಷದ ಇಲ್ಲಿ ನೆಲ ಇದ್ದಾರೆ, ಅವರಿಗೆ ಅಂತವರಿಗೂ ಆಗುದಿಲ್ಲ. ಏನಂತ ಶೋಚನೀಯ ವಿಷಯ ಹೇಳುತ್ತಾರೆ. ಅದಕ್ಕೆ ಹೇಳುದು ಸರ್, ಅವರು AC ಸಾಹೇಬರು ಬರಬೇಕು, ಮತ್ತೆ ತಹಸೀಲ್ದಾರ್ ಬರಬೇಕು, ಕಾರ್ಯನಿರ್ವಹಣಾಧಿಕಾರಿ ಬರಬೇಕು. ನಮ್ಮ ಅಲಲ್ ಏನಂತ ಹೇಳಬೇಕು. ಮತ್ತೆ ಒಂದು ಏನಂದ್ರೆ 14 ಜನರ ಮೇಲೆ ಕ್ರಿಮಿನಲ್ ದಾವೆ ಮಾಡಿದ್ದಾರೆ. ಒಂದು ಸಿವಿಲ್ ಮ್ಯಾಟರ್ಗೆ ಕ್ರಿಮಿನಲ್ ದಾಖಲೆ ಎಂದರೆ ಯಾವ ಇದರಿಂದ ನನಗೆ ಒತ್ತಡ ಅಂತೇಳಿ ನಮಗೆ ಗೊತ್ತಿಲ್ಲ. 5 ಲಕ್ಷ ರೂಪಾಯಿ ಬಾಂಡ್, 5 ಲಕ್ಷ ದಿನ ಕೂಲಿ. ಈಗ ಕೆಲಸ ಇಲ್ಲ. ಒಂದು ಸರ್ಕಾರಿ ನೌಕರು ಯಾರು ಒಪ್ಪಿಕೊಳ್ತಾರೆ? ಯಾರು ಇಲ್ಲ. ಮತ್ತೆ ಅದು ಒಂದು ರೀತಿ ಅಲ್ಲದ್ರೆ ನೋಡಿ, ಸಿಂಗಲ್ ಆರ್ಟಿಸ್ಟ್ ಇದ್ದವರು ಯಾರಿದ್ದಾರೆ? ಯಾರು ಇಲ್ಲ. ಅದು ಯಾವ ರೀತಿ ಅಂತೇಳಿ ಕಾನೂನು ಒಬ್ಬರಿಗೆ ಬಡವರಿಗೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರು ಮತ್ತು ಬಡವ ಇತರ ವರ್ಗದವರು ಅದೊಂದು ಕಾನೂನು ಬೇರೆ ಅಲ್ಲ, ದೊಡ್ಡವರಿಗೊಂದು ಕಾನೂನು ಬೇರೆ ಅಂತೇಳಿ ನಮಗೆಲ್ಲೂ ಗೊತ್ತಿಲ್ಲ. ಅದಕ್ಕೆ ನಾವು ಹೇಳುದು, ಇದು ಖಂಡಿತವಾಗಿ ಸರ್,
ಇದು ಈಗ ನಿಲ್ಲುವಂಥದ್ದಿಲ್ಲ. ಎಷ್ಟೇ ಕೇಸ್ ಹಾಕಿದ್ರು, ಈಗ ನೋಡಿ ಸಿವಿಲ್ ಮ್ಯಾಟರ್ ಅಲ್ಲಿ ನನ್ನ ಮೇಲೆ 3 ಕೇಸ್ ಹಾಕಿದ್ದಾರೆ. ಇಲ್ಲಿ ನೋಡಿ ದಂಡಾಧಿಕಾರಿ, ತಾಲೂಕು ದಂಡಾಧಿಕಾರಿ ಒಂದು ಕ್ರಿಮಿನಲ್ ಹಾಕಿದ್ದಾರೆ 4. ಅವರು ಹೇಳ್ತಾರೆ ಅವರು PSI ಗಳದ್ದು ತೊಂದರೆ, ಅವರು ಪ್ರೆಷರ್ ಆಗ್ತದ್ರು, SP ಹೇಳ್ತಾರೆ ಅಂತ. ನಮಗೇನಂತೇಳಿ ಸತ್ಯದ ಸಂಗತಿ ನಮಗೆ ಹೋಗುತ್ತೆ. ಅವರ ಹತ್ರ ಕೆಲವು ನಾವು ಏನು ಅಂತೇಳಿ ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಯಾರದಂತೇಳಿ ಕೇಸ್ ವರ್ಕರ್ ಹಾಗೆ ಮಾತಾಡ್ತಾರೆ. ಅದಕ್ಕೆ ಹೇಳೋದು, ಮಹಾಲಿಂಗೇಶ್ವರ ಇದ್ದ ಮಣ್ಣಲ್ಲಿ ಇಂತೆಲ್ಲ ಅನ್ಯ ಬಂದ್ರೆ ಯಾವುದೇ ದಂಡಾಧಿಕಾರಿ ಮೊನ್ನೆದು ಗೊತ್ತಾಯ್ತು ನನಗೆ ಏನಂತೇಳಿ ಗೊತ್ತಾಯ್ತು. ಲೋಕಾಯುಕ್ತ ಏನು ಮಾಡಿದ್ದಾರೆ, ಕೇಸ್ ವರ್ಕರ್ ಅದೇ ನೋಡಿ, ಯಾರನ್ನು ಬಿಡುವುದಿಲ್ಲ, ಯಾವ ವ್ಯಕ್ತಿಯನ್ನು ಬಿಡುವುದಿಲ್ಲ. ಈ ಬಡವರ ಕೂಗನ್ನು ಏನಂತೇಳಿ ಅವರಿಗೆ ಗೊತ್ತಾಗ್ತದೆ, ಅವರು ಖಂಡಿತವಾಗಿ ಒಳ್ಳೇದಾಗುದಿಲ್ಲ. ಮಹಾಲಿಂಗೇಶ್ವರ ಮಣ್ಣಲ್ಲಿ ಇದ್ದದ್ದು ಮಾಡಿದ್ರೆ ಏನೆಲ್ಲ ಇದು ಆಗ್ತದೆ ನೋಡಿ. ಆರ್ಯಪ್ಪ ಗ್ರಾಮರ್ ಇವರು ಮನೆ ಕಟ್ಟಿದ್ದಾರೆ. ಮನೆ ಕಟ್ಟಿದ್ರೆ ಅವರಿಗೆ ಒಂದು ಬಂದು ಒಂದು ಎನ್ಕ್ವೈರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಯಾವುದು ಒಂದು ಮುನ್ಸಿಪಾಲಿಟಿ ಒಳಗೆ ಅಂದ್ರೆ ಇವರಿಗೆ ಇಷ್ಟುಂಟು ಗೊತ್ತುಂಟ, 9 ಕಿಲೋಮೀಟರ್ ಇರ್ತದೆ. 9 ಕಿಲೋಮೀಟರ್ 300 ಮೀಟರ್ ಇತ್ಲಾಗಿ ಮಾಜಿ ಅಧ್ಯಕ್ಷರ ಮನೆಗೆ 9 ಸೆಂಟ್ ಇದಾಗಿದೆ. 94 ರೀತಿಯಲ್ಲಿ ಆಗಿದೆ. ಯಾವ ಕಾನೂನು ಎಲ್ಲಿ ಇವರ ಮನೆ ಇತ್ತು, ಯಾರು ಏನಾಗಿದೆ ಸರ್? ಸರ್ ಅಧ್ಯಕ್ಷರ ಒಂದು ಕಾನೂನು ಬೇರೆ ಅಲ್ಲ, ಬಡವರಿಗೆ ಒಂದು ಕಾನೂನು ಸರ್. ಏನು ಆ ಓಟ್ ಹಾಕಿದ್ರು ಅವ್ರಿಗೆ ಸರ್. ನಾಡೊಂದು ಹೇಳ್ತಾರೆ, ನಮ್ಮದೇ ಗೊತ್ತ 5 ವರ್ಷದ ಓಟ್ ಉಂಟಲ್ಲ ಬಡವರದು, ಅದೇ ಬೇಸರ ಆಗುದು ಅಲ್ಲಿ ನೋಡಿ. ಈಗ ಕೇಸ್ ಹೊರಗೆ ಯಾರಿಲ್ಲ, ಯಾವ MLA ಇರಲಿಲ್ಲ, ಯಾವುದೇ ಒಂದು ಇದು ಪಂಚಾಯತ್ ಅಧ್ಯಕ್ಷರಿಲ್ಲ. ಕೇಸ್ ಆಗುವಾಗ ಯಾರಿಲ್ಲ, ಇಲ್ಲಾದ್ರೆ ಬರ್ತಾರೆ, ಓಟ್ಗೆ ಹೋಗುವಾಗ ಬರ್ತಾರೆ. ನಾವು ಖಂಡಿತವಾಗಿ ರಸ್ತೆ ಮಾಡಿ ಕೊಡ್ತೇವೆ, ಗೆದ್ದಾದಾಗ 2 ದಿವಸದಲ್ಲಿ. ಇವರು ಪಾಪ ಎಲ್ಲರ ಮನೆಗೆ ಹೋಗಿ ನಮ್ಗೆ ಒಂದು ರಸ್ತೆ ಇದೆ, ನೀವು ಸಹ ಒಂದು ಓಟ್ ಹಾಕಿ ಅಂತ ಹೇಳುವವರು ವ್ಯಕ್ತಿಗಳು ಈಗ ಏನು ಶೋಚನೀಯ ವಿಷಯ ಆಗಿದೆ ನೋಡಿ. ಇಷ್ಟೇ ನಾವು ನಮ್ಮದು 8ನೇ ತಾರೀಕಿಗೆ ಬೇಡಿಕೆ ಇರೋದೆ, ಅದೇ ಒಂದನೇ ಬರುವ ತಿಂಗಳು, ಅದೇ 8 ತಾರೀಕು ಬರ್ತದೆ. ಯಾವುದೇ ಏನು ಒಂದು ಅಲ್ಲ ಸರ್, 1 ತಿಂಗಳು ಕಾಯ್ದಕ್ಕೆ ಹೋಗ್ತಂಡ. ಈಗ ನೋಡಿ ಸರ್ ಆಗ್ಲಿಲ್ಲ, ಅದಕ್ಕೆ ನಾವು ಈಡೇರಿಸಿದೆ. ನಮ್ಮ ಮೇಲೆ ಕೇಸ್ ಆಗಿದೆ. ನಾವು 2 ಸಾರಿ ರಸ್ತೆ ಮಾಡಿದ್ವಿ. ಹೌದು ಸರ್, ನಾನು ಒಂದು ಹೇಳ್ತೇನೆ, ಅವರು ಅಲ್ಲ ನಾವು ಬಾಯಿ ಮಾತಿಲ್ಲ. ಯಾಕೆ ಗೊತ್ತಲ್ಲ ಸರ್, ಈಗ ಅವ್ರು ಹೇಳ್ತಾರೆ ಗೊತ್ತಲ್ಲ, ನಮಗೆ DC ಇಂದ ಪರ್ಮಿಷನ್ ಬರಲಿಕ್ಕೆ ಒಂದೊಂದು ಈಗ ನೆಟ್ ಇಲ್ಲ, ಸರ್ವರ್ ಸರಿ ಇಲ್ಲ, ಅದೆಲ್ಲ ನನ್ನ ಹತ್ರ ಹೇಳ್ತಾರೆ. ಅದಕ್ಕೆ ಅವರಿಗೆ ಬೇಕಾದ ಅಧಿಕಾರಿಗಳು, ದೊಡ್ಡ ಅಧಿಕಾರಿ, ಒಂದು ದಂಡಾಧಿಕಾರಿ ಅಂದ್ರೆ ಏನು ಸರಿ, ಅವರು ದೊಡ್ಡ ಅಧಿಕಾರಿ. ನಮ್ಮಂತವರೆಲ್ಲ ಬಡವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರು ಬಡವರು ಇರ್ತಾರೆ. ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರು ದೊಡ್ಡವರು ಇದ್ದರು, ದಂಡಾಧಿಕಾರಿ 1 ತಿಂಗಳು ಕಳಿಸ್ತಾರೆ. ಅಲ್ಲ ಗೊತ್ತಿರ್ತಾರೆ, ಯಾರಿಗೆ ಗೊತ್ತಾಗುತ್ತೆ. ಇವರು ಬಡವರು ಸರ್, ಏನು ಗೊತ್ತಿಲ್ಲ ನೋಡಿದರೆ ನೀವೊಂದು ಹೇಳ್ತೀರ. ಅಲ್ಲಲ್ಲ ನೀವು ಹೇಳ್ತೀರಲ್ಲ ಸರ್, ನೋಡಿ ಬಡವರಿಗೆ ಒಂದು ನ್ಯಾಯ, ದೊಡ್ಡವರಿಗೆ ನೋಡಿ. ಇವರು ನೋಡಿ ಯಾವ ಮ್ಯಾಟ್ರಲ್ಲಿ ಕ್ರಿಮಿನಲ್ ದಾಖಲೆ ಮಾಡಿದ್ದಾರೆ. ಯಾವುದೇ ಒಂದು ವ್ಯಕ್ತಿಗಳ ಒಂದು ವಾಟ್ಸಪ್ ಅಲ್ಲಿ ಇರಲಿ, ಯಾವುದೇ ಒಂದು ವ್ಯಕ್ತಿಗಳಿಗೆ ಒಂದು ಅವೇಚ ಶಬ್ದಗಳನ್ನು ತೆಗಿಲಿಲ್ಲ. ನಮ್ಮ 13 ಮನೆಯವರು ಮತ್ತು 7 ಮನೆಯವರು ಯಾವುದೇ ಅವೇಚ ಶಬ್ದ ಇಲ್ಲ. ದಾಖಲೆ ಇದ್ರೆ ಹೇಳಿದ್ದೀರಿ. ಈ ದಾಖಲೆ ಇವರ ಹತ್ರ ಉಂಟಲ್ಲಿ. ಒಂದು ಯಾರೇ ಒಂದು ಮಾಪಕರ ಹತ್ರ ಉಂಟಲ್ಲಿ. ಇದು ನಾನು ಫೋರ್ಜರಿ ಮಾಡಿದರೆ ಭೂಮಾಪಕರ ಸಿಗ್ನೇಚರ್ ಆಗಿದೆ 1996ರಲ್ಲಿ. ಅದು ಬಂಟ್ವಾಳ ತಾಲೂಕು ಇರುವಾಗ ಗೊತ್ತಾಯ್ತಾ. ಇದು ಪುತ್ತೂರಲ್ಲಿ ಕೆಲವು ಅವರ ಹತ್ರ ಹೇಳ್ತಾರೆ, ATL ಹೇಳ್ತಾರೆ, ನಮ್ಮ ಹತ್ರ ಯಾವುದೇ ದಾಖಲೆ ಇಲ್ಲ. ಸರಿ, ಹಾಗಾದ್ರೆ ಒಂದು ಪಂಚಾಯತಿ ರಸ್ತೆಯನ್ನು ತಿರುಚುವುದು ಅಂದರೆ, ಒಂದು ಸ್ಕೆಚ್ ಅಲ್ಲಿ ಓವರ್ಲೆಪ್ ಮಾಡುವುದಂದ್ರೆ ಯಾವುದು ವಿಷಯ ಅಂತೇಳಿ. ಈಗ ನೋಡಿ ಕೋರ್ಟ್ಗೆ 4 ಸರ್, 4/22ಕ್ಕೆ ಕೋರ್ಟ್ ಉಂಟು, ಸಿವಿಲ್ ಕೋರ್ಟ್ ಉಂಟು. ಇದು ನಿಮಗೆ ಯಾಕೆ ಪತ್ರಕರ್ತರಿಗೆ ಗೊತ್ತಾದ್ರೆ, ನಿಮಗೆ ಗೊತ್ತಾದ್ರೆ ನ್ಯಾಯಾಧೀಶರಿಗೆ ಸಾಗುತ್ತದೆ. ಅಲ್ಲ ಕೋರ್ಟಿಗೆ ಸರ್, ನಮ್ಮ ಹತ್ರ ಎಲ್ಲ ದಾಖಲೆ ಇದೆ, ನಾವು ದಾಖಲೆ ಇಟ್ಕೊಂಡು ಹೋಗ್ತೇವೆ. ಇದನ್ನು ಇಟ್ಕೊಂಡು ಹೋಗ್ತೇನೆ ಖಂಡಿತ. ಏನು ನಾವು ಹೋಗ್ಲೇಬೇಕು, ಹೋಗೋದಿದ್ರೆ ನಮ್ಮನ್ನು ಅಲ್ಲ ಸರ್. 22ಕ್ಕೆ, ಈ ತಿಂಗಳು 22ಕ್ಕೆ ನಮಗೆ ಕೋರ್ಟ್ ಇದೆ ನೋಡಿ. 22ಕ್ಕೆ ಇದು ಸಹ ಉಂಟು. ಯಾರು AC ದಂಡಾಧಿಕಾರಿ ಅವರ ಕೋರ್ಟ್ ಉಂಟು. ನಾನು ಮೊನ್ನೆ ಒಬ್ಬನೇ ಹೋದ್ದು, 26/8ಕ್ಕೆ ನಾನು ಒಬ್ಬನೇ ಹೋದ್ದು. ಆದ್ರೆ ಎಲ್ಲಿದ್ದಾರೆ 13 ಜನ ಅಂತ ಹೇಳಿದ್ವಿ. ಮಾರನೇ ದಿವಸ ಗೌರಿ ಹಬ್ಬ ಅಂದ್ರೆ ವಿಶೇಷ. ಹೌದು, ಮುಂದೆ ಏನಂತ ಹೇಳಿದ್ರು ಸರ್, ಮುಂದೆ 1 ತಿಂಗಳು ಕಳೆದು ನಾವು ಖಂಡಿತ ಮಿನಿ ವಿಧಾನಕ್ಕೆ ನಾವು ಬೀಗ ಜಡಿತೇವೆ ಖಂಡಿತ. ಅದರಲ್ಲಿ ಏನಾದ್ರೂ ನಮಗೆ ಚಿಂತೆ ಇಲ್ಲ. 1 ತಿಂಗಳು ಯಾಕೆ ಏನ್ ಸರ್, ಮಿನಿ ವಿಧಾನಸೌಧದಿಂದ ಯಾವ ಕಚೇರಿ ಇಟ್ಟಿದ್ದಾರೆ? AC ಕಚೇರಿ ಮತ್ತು ಹೌದು ತಾಲೂಕು ಕಚೇರಿ. ಅಲ್ಲಲ್ಲ, ಒಂದು ರಿಜಿಸ್ಟರ್ ಆಫೀಸ್ ಅದನ್ನು ಬಿಟ್ಟು ಅದು ನಮಗೆ ಅಗತ್ಯ ಇಲ್ಲ. ಅಲ್ಲಲ್ಲ ಸರ್, ಅಲ್ಲ ಸರ್, ಅಲ್ಲಲ್ಲ ಅದಕ್ಕೆ ಅಲ್ಲ ಎದುರುಗಡೆ ಪೂರ್ವ ಪಶ್ಚಿಮ ಅಂತೇಳಿ
ಡೋರ್ ಇರುವುದು 2, ಅದನ್ನ ನಾವು ಬೀಗ ಹಾಕಿ ಬಿಡ್ತೇವೆ. ಮತ್ತೆ ಏನು ಅಲ್ಲಿ ಮೈನ್ ಆಗಿರುವುದು ಎ ಸಿ ಸಾಹೇಬರು ಇದ್ದಾರೆ. ಅವ್ರು ಏನು ಗೊತ್ತಲ್ಲ, 4-5 ತಾಲೂಕಿನ ಒಂದು ದಂಡಾಧಿಕಾರಿ, ಹೌದಾ, ಕಮಿಷನರ್ ಅಂದರೆ ಅವರು, ಮತ್ತೊಂದು ದಂಡಾಧಿಕಾರಿ ಇದ್ದಾರೆ, ತಹಸೀಲ್ದಾರ್. ಅಲ್ಲ, ಅವ್ರಿಗೆ ಏನು ಅಂತೇಳಿ ಬಡವರಿಗೆ ಏನು ಕೂಗು ಅಂತೇಳಿ ಗೊತ್ತಾಗ್ತದೆ. ಅದು 8 ತಾರೀಕಿಗೆ ಏನಂತೇಳಿ ನನಗೆ ಕಂಪ್ಲೀಟ್ ಗೊತ್ತಾಗ್ತದೆ. ಕಂಪ್ಲೀಟ್ ಗೊತ್ತಾದ್ರೆ ನಾನು ಏನೋ ಅಲ್ಲಿ ಪ್ರತಿಭಟನೆ ನಿಂತಲ್ಲಿ ಒಬ್ಬರು ನಾವು ಪ್ರತಿಭಟನೆ ಮಾಡ್ತೇವೆ ಅಂತ. ಬಡವರಿಗೆ ಕೆಲಸ ಇಲ್ಲದ್ರೆ ಕೂಗಾದ್ರು ಎಷ್ಟು ಖರ್ಚಾದ್ರು ಅವರು ಯಾರಾದ್ರೂ ಬೇಡಿ ಆದ್ರೂ ಬರ್ತಾರೆ. ಆದ್ರೆ 5 ಲಕ್ಷ ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಯಾರ ಹತ್ರ ಉಂಟಿದೆ 5 ಲಕ್ಷ ರೂಪಾಯಿ ಕಟ್ಟುದಂದ್ರೆ ಏನು ಕೇಸ್ ಮಾಡ್ತಾರೆ? ಕ್ರಿಮಿನಲ್, ಒಂದು ಸಿವಿಲ್ ಮ್ಯಾಟ್ರಿಗೆ ಕ್ರಿಮಿನಲ್ ದಾವೆ ಯಾಕೆ ಮಾಡ್ತಾರೆ ಸರ್? ನಾನು ಅದೊಂದು ಕೇಳ್ತಾ ಇದ್ದೆ, ಬೇರೆ ಏನು ನಾನು ಕೇಳುವುದಿಲ್ಲ. ಇದು ನೋಡಿ, ಅದು ದಂಡಾಧಿಕಾರಿ ತಾಲೂಕು ಕಚೇರಿಯಿಂದ ಕೊಟ್ಟದ್ದು. ಇವರ PSC ಅವರು ಇದು ಮಾಡಿದ್ದಾರೆ. ನನ್ನ ಮೇಲೆ ಉಂಟು 14 ಜನರು ಟೋಟಲ್ ಆಗಿ ಉಂಟು. ನಾನು ಏನು ಮಾಡಿದ್ದೇನೆ, ನಾನು ರಸ್ತೆಯಿಂದ ಹತ್ತಲಾಗಿ ಎಲ್ಲಿಗೆ ಹೋಗಲಿಲ್ಲ ಸರ್. ನನಗೇನು ನನ್ನ ಅಲ್ಲಿ ಮನೆ ಇಲ್ಲ, ನನ್ನ ದಾರಿ ಇಲ್ಲ. ನನ್ನ ಮೆಂಬರ್ನವರು ಅವರಿಗೆ ಕಷ್ಟ ಕಾಲಕ್ಕೆ ನಾನು ಹೋಗದಿದ್ರೆ ನಾನು ರಾಜಕೀಯ ಮಾಡುವ ವ್ಯಕ್ತಿ ಅಲ್ಲ. ನನಗೆ ಅದು ಅಗತ್ಯವಿಲ್ಲ. ಯಾಕೆ ಗೊತ್ತುಂಟು ಸರ್, ಇಂಥದಕ್ಕೆ ನಿಮ್ಮ TV ಮಾಧ್ಯಮದ ಪತ್ರಕರ್ತರು ದಯವಿಟ್ಟು ನೀವು ಇದನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದರೆ ನಮಗೆ ಒಂದು, ಯಾಕೆ ಗೊತ್ತಲ್ಲ, ಬಡವರಿಗೆ ಒಂದು ಅನುಕೂಲ ಆಗ್ತದೆ. ಇಲ್ಲದಿದ್ದರೆ ಖಂಡಿತವಾಗಿ ನಾವು ಅರ್ಜಿ ಕೊಟ್ಟರೆ ಅರ್ಜಿಯಾಗಿ ಇರ್ತದೆ. ನಾನು DC ಅವರಿಗೆ ಕೊಟ್ಟಿದ್ದೇನೆ, 2 ತಿಂಗಳ ಮುಂಚೆ ನಾನು ರಸ್ತೆ ಮಾಡ್ತೇನೆ. ಒಂದು ಅನುವಾದ ಏನು ನನಗೊಂದು ಕಾಪಿ ಬರಲಿಲ್ಲ, ಒಂದು ಲೆಟರ್ ಬರಲಿಲ್ಲ. PSC ಸಾಹೇಬರಿಗೆ ಕೊಡ್ತೇನೆ, ಎಲ್ಲ ನನ್ನ ಹತ್ರ ಉಂಟು ನೋಡಿ. ನಾನು 8 ಗಂಟೆಗೆ ಪ್ರತಿಭಟನೆ ಉಂಟು, 3 ಜನಕ್ಕೆ ಕಾರ್ಯನಿರ್ವಹಣಾಧಿಕಾರಿ PSC ಸಾಹೇಬರು, DC ಅವರಿಗೆ ನಾನು ಖುದ್ದು ಹೋಗಿ ಮಾತಾಡಿದೆ. ಹಾಫ್ ಆನ್ ಅವರ್ ಮಾತಾಡಿದ್ದೇನೆ. PSC ಸಾಹೇಬರ ಹತ್ರ ಮಾತಾಡಿದೆ, ತಹಸೀಲ್ದಾರ್ ಹತ್ರ ಮಾತಾಡಿದೆ. ತಹಸೀಲ್ದಾರ್ ಮಾತಾಡೋದು ಏನ್ ಹೇಳ್ತಾರೆ, ನೆಗಾಡ್ತಾರೆ. ಅಲ್ಲಲ್ಲ ಸೇರ್, ನಾನು ಒಂದ್ ಹೇಳ್ತೇನೆ, ಮಾಲಿಂಗೇಶ್ವರ ದೇವರು ಯಾರನ್ನು ಬಿಡುದು ನೋಡಿ, RI ದೊಡ್ಡ ಕಳ್ಳಾಸು ಇವ ಬಂದು 6 ಫೀಟ್ ಇಟ್ಲಾಗಿಂದ ಬಿಡ್ತಾನೆ, 6 ಫೀಟ್ ಇಟ್ಲಾಗಿ ಬಿಟ್ಟು ನನ್ನ ಹತ್ರ ವಿಡಿಯೋ ರೆಕಾರ್ಡಿಂಗ್, ಗೊತ್ತಾಯ್ತಾ? ನಾನು ಇಮಿಡಿಯೇಟ್ಲಿ ನಾಳೆ 11ವರೆಗೆ ಬರ್ತೇನೆ, ತಹಸೀಲ್ದಾರ್ನ ಪರ್ಮಿಷನ್ ಹಿಡ್ಕೊಂಡೆ ಬರ್ತೇನೆ. ಏನು ನಾಟಕ ಸೇರ್? ಈಗಿನ ಇದು ಸೇರ್, ಇವರು 2 ತಲೆಮಾರ ಆಯ್ತು ಸೇರ್, 100-102 ವರ್ಷದಿಂದ ಇದ್ದಾರೆ. ಒಂದು ಅಜ್ಜಿ ಇದ್ದಾರೆ, 4 ಬರ್ತಾರೆ ನೋಡಿ, 94 ವರ್ಷದಿಂದ ಅಜ್ಜಿ ಬರ್ತಾರೆ ಪ್ರಾಯದವರು. ಅವರಲ್ಲಿ ವೇದಿಕೆ ಬರ್ತಾರೆ ನೋಡಿ, ಏನಂತೇಳಿ ಅವರಿಗೆ ಅವ್ರ ಹತ್ರ ಕೇಳಿ. ಅವರ ತಂದೆ ಹುಟ್ಟಿ ಬೆಳೆದದೆ ಅವರು. ಆದ್ರೆ ಏನ್ ಸರಿ, ಈ ಶೋಚನೀಯ ವಿಷಯ ಹೇಗೆ ಅಂತೇಳಿ ಅದನ್ನು ಕಾನೂನು ಯಾರಿಗೆಲ್ಲ. ಒಂದು ಸಂಗತಿ ನಾನು ಹೇಳ್ತೇನೆ, 1947 ವಿಷಯದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇನ್ನು 47ನೇ ನಾವು ಬಿಟ್ಟು ಬ್ರಿಟಿಷರ ಕಾಲದಾಗೆ ನಾವು ಮಾಡ್ತೇವೆ. ಖಂಡಿತ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಖಂಡಿತ ನಾವು ಬಿಡುವುದಿಲ್ಲ. ಏನಾಗಲಿ ಬ್ರಿಟಿಷರ ಕಾಲದಾಗೆ ನಾವು ದಬ್ಬಾಳಿಕೆ ಮಾಡ್ತೇವೆ. ಕಾನೂನಲ್ಲಿ ಯಾವುದು ನಮಗೆ ಮುಕ್ತಿ ಸಿಗುವುದಿಲ್ಲ. ಕಾನೂನು ಹೋದ್ರು ನಮ್ಮ ಮೇಲೆ ಕೇಸ್ ಆಗ್ತದೆ, ಕಾನೂನು ಹೋಗದಿದ್ರು ಕೇಸ್ ಆಗ್ತದೆ. ಮತ್ತೆ ಯಾಕೆ ನಾವು ಪೇಪರ್ಗೆ ಖರ್ಚು ಮಾಡೋದು, ಏನು ಈ ಪತ್ರಕರ್ತರ ಹತ್ರ ಅಲಲ್ಲನ್ನು ಹೇಳುವುದು ಯಾಕೆ ಸೇರಿ? ಇದೆಲ್ಲ ಒಂದೇ ಅಲ್ಲ, ಯಾವುದು ಅಗತ್ಯ ಇಲ್ಲ ನಮಗೆ. ಅದಕ್ಕೆ ನಾವು ಹೇಳ್ತಾ ಇರೋದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ.